ಧರ್ಮಾಯ ನಮಃ ಅನ್ನಪೂರ್ಣೇಶ್ವರಿಯೇ ನಮಃ. ನಾಗಬ್ರಹ್ಮನ ಈ ಸನ್ನಿಧಾನಗಳು ವಾರ್ಷಿಕವಾದ ನಾಗಪಂಚಮಿದಾನಿ ನಡಪಾವನ ಪ್ರಕಾರದ ಅನುಸ್ಮರಣದ ಸಂಕಲ್ಪದ ಕರ್ತವ್ಯ ದೇವರ ತನು ಪಂಚಾಮೃತ ಪ್ರಸನ್ನ ತಂಬಿಲ ಪೂಜೆ. ಈ ವರ್ಷದ ಈ ಕರ್ತವ್ಯನು ನಮ್ಮ ಮಾತೆಲ್ಲ ನಡಪಾದ ಅವತ್ತಂದೆ ಇನ್ನಿತಿಂದ ಕಾಂಡೆಡ್ದು ಬಯ್ಯ ಮುಟ್ಟಲ ಅನೇಕ ಭಕ್ತರು ಈ ಸನ್ನಿಧಾನವನ್ನು ಅಕನ್ನ ಸಂಕಲ್ಪದ ಸಿದ್ಧಿಗೋಸ್ಕರವಾದ ಆರಾಧನೆ ಮಾಡ್ತೇವೆ. ಮಲ್ಪುರ ಮಾತ ರೀತಿಯ ನಾಗದೇವರನ್ನ ಪೂಜೆಲೇನು ವಿಶೇಷವಾದ ಸನ್ನಿಧಾನಗಳು ಐಕ್ಯಾತಿನ ಬೆರ್ಮೆರ್ಲ ಅವೇ ರೀತಿಯ ಸನ್ನಿಧಾನಗಳು ಐಕ್ಯಾತಿನ ಅನ್ನಪೂರ್ಣೇಶ್ವರಪ್ಪೆಲ್ಲ ಸಂತೋಷೇಣ ಸ್ವೀಕಾರ ಅಂತಂದು ನಮ್ಮ ಮಾತೆಲ್ಲ ಬಾಬಾ ರೀತಿಯ ಬೇಲೆಲ್ಲ ಆವುಡು ಬಾ ರೀತಿಯ ಕಷ್ಟದ ಪರಿಹಾರ ಆವುಡು ಅಂತ ಪ್ರಾರ್ಥನೆ ದೀವೊಂದು ಈ ಕರ್ತವ್ಯ ನಡಪಾವ. ಆ ಮಾತ ಪ್ರಾರ್ಥನೆಗೆ ದೇವರು ಅವೇನು ಹೋಗೊಂದು ಜಯಮಂತು ಕೊರತು ಸರ್ವರೆಲ್ಲ ಶರೀರದ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಬೆಂಪನೋದ್ಯೋಗ ಅಭಿವೃದ್ಧಿ, ಬದುಕು ಗೋಡಿಚಿತ್ತನ ಸಕಲ ಸೌಭಾಗ್ಯ ಸಿದ್ಧಿ ಈ ಸನ್ನಿಧಾನದ ನಮ್ಮದಾದ ಪ್ರಾರ್ಥನೆ ಮಂತ್ರ ಆ ಪ್ರಾರ್ಥನೆ ಪೂರ ಜಯಾತನ ಪಂಪನ ಸಂತೋಷನು ಆ ದೇವರ ಅನುಗ್ರಹ ಕೊರತು ಅರ್ಪಣೆ ಮಂತಿನ ಸೇವೆನ ಹೊರಲೋಡ ಸ್ವೀಕಾರ ಮಂತಂದು ನಮಗೆ ಸರ್ವರನ್ನೆಲ್ಲ ಸರ್ವಾಭೀಷ್ಟಲು ಸಿದ್ಧಿಯಾತಂಡು ಸರ್ವಾರಿಷ್ಟಲು ಪರಿಹಾರ ಆತಂಡು ಸನ್ನಿಧಾನದ ದೇವರನ್ನ ಪರಮಾನುಗ್ರಹ ಪ್ರಾಪ್ತಿ ಆತಂಡು ನಮ್ಮ ಹೆಣ್ದಿನ ಬೇಲೆ ಪೂರ ಜಯಾತಂಡು ಪಂಪನ ಕೀರ್ತಿನ ದೇವರು ಬೆಳಗಾವುಡು ಪಣದು ಪ್ರಸನ್ನಗಾರಡು ಪ್ರಸನ್ನ ಚಿತ್ತ ದೇವರಡ ಪ್ರಾರ್ಥನೆ ಮಲ್ಪನೆ. ಸ್ವಾಮಿ ದೇವರೇ ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲಭೆ ಸಿದ್ಧರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅನ್ನಗಾಸಿತರದೇವೋ ಮನಂದೋ ನಾಗನಾಮಕ ಕೃಷ್ಣವೇಠಾತ್ಮನೆ ಗುಂಡಿಕಂ ನಾಗರಾಜಾಯ ತೇ ನಮಃ. ಹಣಾಮಣಿ ಸಹಸ್ರಾಣಮೋಜ್ವಲ ಮಹೋಜ್ವಲಂ ಸರ್ವನಾಗಪತಿಂ ಶೇಷಂ ವಂದೇ ನಾಗೇಂದ್ರಮವ್ಯಯಂ ಸಹಸ್ರವಕ್ತ್ರಂ ದ್ವಿಸಹಸ್ರಜಿಹ್ವಂ ವಿಷಂಗನೇತ್ರಂ ಕಪಿಲಾಂಶರಾಢ್ಯಂ ವಿಷಾಯುಧಂ ಪ್ರಜ್ವಲದಂ ಶ್ರವಾಂ ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ನಾಗರಾಜಾಯ ನಮಃ. ಗೋವಿಂದ ಗೋವಿಂದ. ಮನೋರಥಾಂ ಪ್ರಾರ್ಥಯಾಮಿ. ಮುಂದಿರಡೆ ಮೂಜಿಸುತ್ತ ತಿರುಗಿದ ನಮಸ್ಕಾರ ಮಂತುಗ ಯಾರೇ ರಾಜಿಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯಥಾ ನಮಸ್ಕರೋಮಿ.